ಸರ್ಕಾರಿ ಶಾಲೆಯೊಂದರ ಮೇಲ್ಛಾವಣಿ ಕುಸಿದು 4 ಮಕ್ಕಳು ಗಾಯಗೊಂಡ ಘಟನೆ ಕಡಬ ತಾಲೂಕಿನ ಕುಂತೂರು ಎಂಬಲ್ಲಿ ನಡೆದಿದೆ. ಶಾಲಾ ಕುಸಿತದಿಂದ ಗಾಯಗೊಂಡಿದ್ದ 4 ಮಕ್ಕಳು ಆಸ್ಪತ್ರೆಯಲ್ಲಿ ಇದೀಗ ಚೇತರಿಸಿಕೊಂಡಿದ್ದಾರೆ. ತರಗತಿ ನಡೆಯುತ್ತಿದ್ದ ವೇಳೆಯಲ್ಲಿಯೇ ಶಾಲೆಯ ಮೇಲ್ಛಾವಣಿ ಕುಸಿದು ಬಿದ್ದಿದ್ದು, ಈ ವೇಳೆ ಶಾಲೆಯ ಒಳಗಿದ್ದ 4 ಮಕ್ಕಳಿಗೆ ಗಾಯಗಳಾಗಿತ್ತು. ಅದೃಷ್ಟವಶಾತ್ ಹಲವು ಮಕ್ಕಳು ತರಗತಿ ಇಲ್ಲದ ಕಾರಣ ಹೊರಗೆ ಮೈದಾನದಲ್ಲಿ ಆಟವಾಡುವಾಗ ಈ ಘಟನೆ ನಡೆದಿತ್ತು. ಕಟ್ಟಡದ ಕಾಮಗಾರಿ ನಡೆಯುತ್ತಿದ್ದು, ಈ ಕಾಮಗಾರಿಯ ವೇಳೆಯಲ್ಲೇ ಮೇಲ್ಛಾವಣಿ ಕುಸಿತವಾಗಿದೆ. ಘಟನೆಯಲ್ಲಿ ಫಾತಿಮಾತ್, ಸುಹಾನಾ, ರಕ್ಮಿ, ದೀಕ್ಷಿತಾ, ಯಶ್ಮಿಕಾ ಗಾಯಗೊಂಡ ವಿದ್ಯಾರ್ಥಿಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದ್ದು ಅವರು ಚೇತರಿಸಿಕೊಂಡಿದ್ದಾರೆ. ಕಾಮಗಾರಿ ನಡೆಯುತ್ತಿದ್ದ ಕಟ್ಟಡದ ಒಳಗೆ ವಿದ್ಯಾರ್ಥಿಗಳನ್ನು ಕೂರಿಸಿ ಪಾಠ ಮಾಡಿದ ಶಿಕ್ಷಕರ ಬೇಜವಾಬ್ದಾರಿ ಬಗ್ಗೆ ಪೋಷಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿನ ಶಾಲಾ ಕೊಠಡಿಗಳ ಬಗ್ಗೆ ಕಡಬ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ನಾಗರಾಜ್ ಎನ್ಕೆ ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೇವಲ ಇದೊಂದೇ ಶಾಲೆ ಮಾತ್ರವಲ್ಲ, ಇಂತಹ ಅನೇಕ ಶಾಲೆಗಳು ಬೀಳುವ ಸ್ಥಿತಿಯಲ್ಲಿದ್ದು ಅವುಗಳ ದುರಸ್ತಿ ಕಾಮಗಾರಿಗೆ ಇಲಾಖೆ ಕ್ರಮ ವಹಿಸಬೇಕು ಎಂದವರು ಆಗ್ರಹಿಸಿದ್ದಾರೆ. ಇವತ್ತು ಬಹಳ ದೊಡ್ಡ ಒಂದು ದುರಂತ ಇವತ್ತು ತಪ್ಪಿ ಹೋಗಿದೆ. ಯಾಕಂತ ಹೇಳಿದ್ರೆ ಸುಮಾರು 185 ಮಕ್ಕಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ ಈ ಒಂದು 3-4 ತರಗತಿ ಕೊಠಡಿಗಳ ಕಟ್ಟಡ ಕುಸಿದು ಬಿದ್ದಿದೆ. ಮಳೆಯಿಂದಾಗಿ ಇಡೀ ಭೂಮಿ ತೊಯ್ದು ಹೋಗಿದೆ. ಇಲ್ಲಿ ಬಹಳ ದೊಡ್ಡ ಬೇಜವಾಬ್ದಾರಿಯ ಕೆಲಸ ಏನಾಗಿದೆ ಅಂತ ಹೇಳಿದ್ರೆ ಕಟ್ಟಡದ ಗೋಡೆಯ ಹತ್ರವೇ JCB ಯಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು JCB ಯಲ್ಲಿ ಕೆಲಸ ಮಾಡಿದೆ. ಯಾಕಂತ ಹೇಳಿದ್ರೆ ಅದು ಈಗಾಗಲೇ ಇದರದ ಕಟ್ಟಡದ ಗೋಡೆಗಳು ಬಿರುಕು ಬಿಟ್ಟಿತ್ತಂತೆ. ಪಂಚಾಂಗ ಕೂಡ ಫೌಂಡೇಶನ್ ಏನಿದೆ ಅದು ಕೂಡ ಒಂದಷ್ಟು ಶಿಥಿಲ ಆಗಿದೆ ಅಂತ ಹೇಳಿ ಮಳೆ ಹಾನಿಯಲ್ಲಿ ಒಂದಷ್ಟು ಅನುದಾನ ಬಂದಿದೆ. ಅದರಲ್ಲಿ ಸ್ವಲ್ಪ ತಡೆಗೋಡೆ, ಅದಕ್ಕೆ ಸಪೋರ್ಟಿವ್ ಆಗಿ ತಡೆಗೋಡೆ ಮಾಡಬೇಕು ಅಂತ ಹೇಳುವ ಉದ್ದೇಶದಲ್ಲಿ ಇವತ್ತು JCB ಕೆಲಸ ಮಾಡಿದೆ. ಇಲ್ಲಿ ನೀವೆಲ್ಲ ನೋಡ್ಬೋದು, ಇಲ್ಲಿ JCB ಒಂದು ಪಾಯ ತೆಗೆಯುವ ಹಾಗೆ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇಡೀ ಒಂದು ಛಾವಣಿ ಮತ್ತು ಗೋಡೆ ಕುಸಿದು ಬಿದ್ದಿದೆ. ಮಕ್ಕಳು ಸುದೈವ ವಶಾತ್ ಏನೋ ಖೋ ಪ್ರಾಕ್ಟೀಸ್ ಆಗ್ತಾ ಇದ್ದದ್ರಿಂದ ಹೊರಗೆ ಇದ್ರು. ಒಂದು 3-4 ಮಕ್ಕಳು ಒಳಗಿದ್ದರಿಂದ ಅವರು ಕೂಡ ಸಣ್ಣ ಪುಟ್ಟ ಗಾಯದಿಂದ ಪಾರಾಗಿದ್ದಾರೆ ಅಪಾಯದಿಂದ. ಒಂದು ವೇಳೆ ಮಕ್ಕಳೆಲ್ಲ ತರಗತಿ ನಡೀತಾ ಇದ್ರೆ ಇವತ್ತು ಬಹಳ ದೊಡ್ಡ ಒಂದು ದುರಂತವನ್ನು ಈ ಕುಂತೂರು ಗ್ರಾಮ ಕಾಣಬೇಕಾಗ್ತಿತ್ತು. ಇದೇ ರೀತಿ ನಮ್ಮ ಹತ್ರದ ಬಲ್ಯ, ಅದು ಕೂಡ ಕಡಬ ತಾಲೂಕಿಗೆ ಕುಟ್ರುಪಾಡಿ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯ ಬರುವಂತಹ ಶಾಲೆ. ಅಲ್ಲಿ ಕೂಡ ಅದು ಹಿರಿಯ ಪ್ರಾಥಮಿಕ ಶಾಲೆ. ಸುಮಾರು ಅದಕ್ಕೂ ಕೂಡ ಶತಮಾನದ ಹತ್ರ ಆಗುವಂತಹ ಒಂದು ಸಂಸ್ಥೆ ಅದು. ಅಲ್ಲಿ ಕೂಡ ಇದೇ ರೀತಿಯ ಅಪಾಯ ಇದೆ. ಯಾಕಂತ ಹೇಳಿದ್ರೆ 1 ತಿಂಗಳ ಹಿಂದೆ ದೊಡ್ಡ ಗಾಳಿ ಮಳೆಗೆ ಅಲ್ಲಿ ಕೂಡ ಛಾವಣಿ ಎಲ್ಲ ಹಾರಿ ಹೋಗಿತ್ತು. ಆಮೇಲೆ ಎಂತ ದುರ್ದೈವ ಅಂತ ಹೇಳಿದ್ರೆ ಮಕ್ಕಳನ್ನು ಸೋಲಾರ್ ಟರ್ಪಲ್ ನಡಿಯಲ್ಲಿ ಪಾಠ ಮಾಡ್ತಾ ಇದ್ರು. ಅಲ್ಲಿ ಮಕ್ಕಳಿಗೆ ಅನಾರೋಗ್ಯದ ಸಮಸ್ಯೆ ಕೂಡ ಆ ಸಂದರ್ಭದಲ್ಲಿ ಬಂದಿತ್ತು.